ಸಫಲಿಕರ ಯಾನೆ ಗಾಣಿಗರ ಸೇವಾ ಸಂಘ, ಸಫಲಿಕರ ಯುವ ವೇದಿಕೆ ಮತ್ತು ಮಹಿಳಾ ವೇದಿಕೆ ಮೂಡಬಿದ್ರೆ ಇವುಗಳ ಆಶ್ರಯದಲ್ಲಿ 10ನೇ ವರ್ಷದ ಆಡಿಟ್ ಕೆಸರಡೊಂಜಿ ದಿನ ಕಾರ್ಯಕ್ರಮ ಕರಿಂಜೆಯ ಕುರುಬೆಟ್ಟುವಿನ ಗದ್ದೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ವಿ4 ನ್ಯೂಸ್ ಚಾನೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲಕ್ಷ್ಮಣ್ ಕುಂದರ್ ಅವರು ಆಟಿ ಕಲಿಂಜನಿಗೆ ಮಡಿಲು ತುಂಬಿಸುವ ಮೂಲಕ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಿಜಯನಗರ ಸಾಮ್ರಾಜ್ಯದ ಗಜಪಡೆಯ ಮುಖ್ಯಸ್ಥರಾಗಿದ್ದವರು ಮತ್ತು ಗಾಣದ ಮೂಲಕ ಎಣ್ಣೆ ತೆಗೆಯುವವರು ಗಾಣಿಗ ಸಮಾಜದವರು. ನಾವು ಇಂದು ಸಮಾಜದ ಮಕ್ಕಳಿಗೆ ವಿದ್ಯೆ ನೀಡಿ ಅವರನ್ನ ಸಮಾಜದಲ್ಲಿ ಸದೃಢಗೊಳಿಸುವ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ತಿಳಿಸುವ ಕೆಲಸಗಳನ್ನು ಮಾಡುವುದು ಅನಿವಾರ್ಯ. ಈ ನಿಟ್ಟಿನಲ್ಲಿ ಆಟಿಯ ದಿನಾಚರಣೆಯ ಮೂಲಕ ಆಟಿ ತಿಂಗಳ ಬಗ್ಗೆ ತಿಳಿ ಹೇಳುವ ಕೆಲಸವನ್ನ ಮಾಡ್ತಾ ಇರೋದು ಶ್ಲಾಘನೀಯ ಎಂದರು. ಈ ಊರದಾಗಲಿಗೆ ಮಂಡೆ ಬೆಚ್ಚ ಅನ್ನಕ ನಿಕಲ್ಲ ನೋಡಿ ಒಂಜ ಮಂಡೆ ಬೆಚ್ಚ ಅನ್ನಕ ತರಕ್ಕೆ ಎಣ್ಣೆ ಬೋಡು ಗಾಣದ ಎಣ್ಣೆ ನೋಡಿ ಒಂಜಾವು ಗಾಣಿಗೆ ಸಮಾಜ ಇತ್ತೆ ಜವನಿಗೆ ಅವು ಎಣ್ಣೆದ ವಿಷಯ ಗೊತ್ತಿಜ್ಜಿ ಎನ್ನ ಅಮ್ಮ ಡೈಲಿ ತರಕ್ಕೆ ಎಂಕೆ ಎಣ್ಣೆ ಬಾಡು ಅಂತೀರ. ವಿಜಯನಗರ ಕಾಲೋಡು ಒಂಚು ಗರ್ಜ ಪಡೆಯಕ್ಕೆ ಮುಖ್ಯಸ್ಥ ಆದಿತ್ತಿನ ನಮ್ಮ ಸಮಾಜದ ಸೊ ಅಂಚಿನ ವೀರೇರು ನಮ್ಮ ಸಮಾಜ ಹೊಡಿತಿರದು ಇತ್ತೆ ನಮ್ಮ ಹಬ್ಬಕರಾಣಿತ ವಿಷಯ ತುಳ್ಬೇಕು ಐಟೆಲ್ಲ ಮರಕಲ್ಲೇರು ಅಲ್ಲ ಪಿರ ಹೊಡಿತೇವೆ. ಸಾಹಿತಿ ಅತ್ರಾಡಿ ಅಮೃತ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಆಟಿ ತಿಂಗಳಂದ್ರೆ ಆಡಂಬರದ ಆಚರಣೆಯ ತಿಂಗಳಲ್ಲ, ಅದು ನಮ್ಮ ಹಿರಿಯರು ಬದುಕುವ ಕಲೆಯನ್ನ ಕಲಿಸಿಕೊಟ್ಟ ತಿಂಗಳು ಎಂದು ಹೇಳಿದ್ರು. ಮುಖಾಂತರ ನಮ್ಮ ಹಿರಿಯ ಆಕಳು ಬದುಕು ಆ ರೀತಿ ಆಟಿ ತಿಂಗಳು ಬದುಕೇರನ್ನು ಬಂದು ಕೈ ಕಟ್ಟದು ತರತದ್ರಾದು ವಿಮರ್ಶೆ ಮಾಡ್ಕೊಡಾಯನ ಒಂಜಿ ಕೆಲಸ ಆಟಿದ ಕೂಟಲೆಡು ಅವು ಆಯ್ನಾನಿ ನಮ್ಮ ಲಕ್ಷ್ಮಣ್ ಪಂಡಿರ್ ನಮ್ಮ ಜೋಕ್ಲಿಗೆ ವಿದ್ಯಾಭ್ಯಾಸ ಕಲ್ಪಗ ಪಿರಾವುದೇನು ತೆರಿಪಾಗ ಅನ್ಕೊಂಡು ಆನಿ ಮಾತ್ರ ನಂಗೆ ನಮ್ಮ ಜೋಕ್ಲಿನ ಫುಲ್ಲಾದಿ ಇದು ಪಿರಾವುದೇನು ತೆರಪ ಮುಂಚೆ ನಮ್ಮ ಮೊರಾಲಿಟಿ ಅಥವಾ ನೈತಿಕತೆ ಅಥವಾ ಒಂದು ಕಡಿಮೆ ಬರ್ಕೊಂಡು ವಿನಃ ಅವಿಡ್ ಮುಟ್ಟ ಖಂಡಿತ ಬರ್ತಿದ್ವಿ. ಪ್ರತಿ ಒರಿಲ ನಮ್ಮ ದಾನ ಏನಂದ ಪಂಡ ಆಟಿದ ಆಚರಣೆ ಅನ್ಪಡ್ಪ, ಆಟಿಡ್ ಒಂಜಿ ಕೂಟ ಅನ್ಪಡ್ಪ, ಆಟಿಡ್ ಒಂಜಿ ದಿನ ಅನ್ಪಡ್ಪ, ಆಟಿಡ್ ಒಂಜಿ ದಿನ ಲತ್ತು, ಆಟಿಡ್ ಒಂಜಿ ಕೂಟ ಲತ್ತು, ಆಟಿಡ್ ಒಂಜಿ ಗೌಜಿ ಲತ್ತು ದಾಯ ಪಂಡ ನಮ್ಮ ಹಿರಿಯಾಕ್ಲೆಗೆ ಆಟಿಡ್ 31 ದಿನನ 30 ದಿನ ಇತ್ತಿನ ಸಂಕ್ರಾಂತಿ ಇಟ್ಟು ಒಂಜಿ ಸಂಕ್ರಾಂತಿಗೆ ನಮ್ಮ ಹಿರಿಯಾಕ್ಲೆಗೆ ಆಟಿಡ್ ಒಂಜೇ ದಿನ 31 ದಿನ ಹತ್ತಿಡು ನಮ್ಮ ಹಿರಿಯಾಕ್ಲೆಗೆ ಆಟಿದ ದಿನ ಗೌಜಿ ಕೂಟ ಮಲ್ಪರಿಗೆ ಕುರ್ಸೋತಿಜ್ಜಾಡು. ಸಫಲಿಕರ ಯಾನೆ ಗಾಣಿಗರ ಸೇವಾ ಸಂಘದ ಅಧ್ಯಕ್ಷ ರಾಜೇಶ್ ಪಂಗೇರ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಈ ರೀತಿಯ ಆಚರಣೆಗಳಿಂದ ಯುವ ಜನಾಂಗಕ್ಕೆ ಹೆಚ್ಚಿನ ಮಾಹಿತಿಗಳು ಸಿಗಬೇಕು ಮತ್ತು ತುಳು ಭಾಷೆಯ ಬಗ್ಗೆ ಒಲವು ಮೂಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ ಎಂದರು. ಸುಮಾರು 10 ವರ್ಷದಿಂದ ಈ ಕಾರ್ಯಕ್ರಮ ಮತ್ತೊಂದಲ್ಲ, ನಮ್ಮ ಉದ್ದೇಶದ ಪಂಡ ನಮ್ಮನ ಜೋಕುಲು ಇತ್ತದ ಜನಾಂಗ ಮಕ್ಕಳ ಮಾತ ಆ ದುಂಬದ ಒಂಜಿ ಆಚರಣೆಲಾವಡು ತಿಂಡಿ ತಿನಿಸುಲದ ಬಗ್ಗೆ ಆವಡು ಇನಿ ಆಟಿ ಕಳಂಜ ಮುಲ್ಪ ಬತ್ತದು ನಲಿತದು ಆ ಸಂಧಿ ಪಂಪುನ ಆವಡು ಐತ ಬಗ್ಗೆ ಎಷ್ಟೋ ಜನ ನಮ್ಮ ತೂದುಲ ಇಜ್ಜಾಂಡು ಇನಿ ಅವಿನ ತೂಪುನಂಚಿತ್ನ ಮೂಲು ವ್ಯವಸ್ಥೆ ಎಲ್ಲ ಆಂಡು. ಪುರಸಭಾ ಸದಸ್ಯೆ ಜಯಶ್ರೀ ಕೇಶವ ನೇರೆಜಾಲು, ಉದ್ಯಮಿ ರವೀಂದ್ರ ಕೈಕಂಬ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಫಲಿಕರ ಯುವ ವೇದಿಕೆಯ ಅಧ್ಯಕ್ಷ ನವೀನ್ ಪುತ್ರನ್, ಸಂಘದ ಮಾಜಿ ಅಧ್ಯಕ್ಷ ಪ್ರತಾಪ್ ಭೆಟ್ಕೇರಿ, ಕೇಶವ ಪೊಳಲಿ, ಮಹಿಳಾ ವೇದಿಕೆಯ ಅಧ್ಯಕ್ಷೆ ಸಂಧ್ಯಾ ಸಂದೀಪ್, ಗುರುಪೆಟ್ಟು ಮನೆಯ ರವಿ ಪ್ರಮೀಳಾ ದಂಪತಿ, ಸಾರಿಕಾ ರಾಜೇಶ್ ಪಂಗೇರ ಉಪಸ್ಥಿತರಿದ್ದರು. ಆಟಿ ತಿಂಗಳ ವಿವಿಧ ಬಗೆಯ ತಿಂಡಿ ತಿನಿಸುಗಳು ವಿಶೇಷವಾಗಿದ್ವು ಹಾಗೂ ಗದ್ದೆಯಲ್ಲಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ವಿವಿಧ ಸ್ಪರ್ಧೆಗಳು ನಡೆಯಿತು. ದಂಡ 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 ಗೋಯಲ್ ಗೋಯಲ್ ದಂಡ ಅಲ್ಲ ಹೇಳ್ತಾರದ ಅಲ್ಲ ಮುಡಿಯರದ ಅಲ್ಲ ಬಡಿಗೋ ಬಡಿಗೋ
ಪ್ರೇಮಶ್ರೀ, V4 ನ್ಯೂಸ್ 24/7 ಮೂಡಬಿದ್ರೆ.